ಶಿವಪುರ ಕೊಂಪಲ ನವರಾತ್ರಿ ಮಹೋತ್ಸವದ ಇಂದಿನ ಕೊನೆಯ ದಿನ ಸಿದ್ಧಿದಾತ್ರಿಯಾಗಿ ನಾವು ದೇವಿಯನ್ನು ಆರಾಧಿಸ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆಯನ್ನು ನೆರವೇರಿಸಲಿದ್ದಾರೆ ಶ್ರೀಮತಿ ಸಂಧ್ಯಾ ಹರಿಶ್ಚಂದ್ರ ಕುಂಪಲ, ಶ್ರೀಮತಿ ಪ್ರವೀಣಾ ರಾಜೇಶ್ ಕುಂಪಲ, ಶ್ರೀಮತಿ ರಾಧಿಕಾ ಪ್ರವೀಣ್ ಕುಂಪಲ, ಶ್ರೀಮತಿ ಶ್ರೀದೇವಿ ಅಶೋಕ್ ಭಟ್ ಕುಂಪಲ, ಶ್ರೀಮತಿ ರೋಹಿಣಿ ಅಚ್ಯುತ ಕುಜುಮಗದ್ದೆ ಹಾಗೂ ಗಾಯತ್ರಿ ರವಿ ಪೂಜಾರಿ ಅಂಬಿಕಾ ರೋಡ್ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಇದೀಗ ಭಜನಾ ಸಂಕೀರ್ತನೆಯನ್ನು ನೆರವೇರಿಸಲಿದ್ದಾರೆ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಆಶ್ರಯ ಕಾಲನಿ ಕುಂಪಲ ಇವರಿಗೂ ಕೂಡ ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ.
ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ
सच्चिदानंद प्रेम स्वरूपा नमामि ते सद्गुरुचरणं नमामि ते सद्गुरुचरणं नमामि ते सद्गुरुचरणं नमामि ते सद्गुरुचरणं